ಒಪ್ಪಿಕೊಂಡಿದೆ ಎಂದಾದ ಬಳಿಕ ನನಗೆ ಹೆಮ್ಮೆಯಾಗುತ್ತಾ ಇದೆ. ನನ್ನ ಹುಟ್ಟಿದ ವಿಚಾರವಾಗಿ ಕೇಳಿದಿರೋ? ಸೃಷ್ಟಿಕರ್ತನಾದ ವಿಧಾತ ಈ ಜಗತ್ತಿಗೆ ಹೊಸ ಸೃಷ್ಟಿಯಾಗಬೇಕೆಂಬುದಾಗಿ ತೀರ್ಮಾನಿಸಿ ಕಮಂಡಲವರೆಗೂ ಪ್ರೋಕ್ಷಣೆ ಮಾಡಿದರಂತೆ. ಆ ಕಾಲಕ್ಕೆ ಹುಟ್ಟಿಕೊಂಡವರು ವೃಕ್ಷರಜಸ್ಸು ಮಹಾಶಯರು ಕಾರಣಾಂತರಗಳಿಂದ ಹೆಣ್ಣಾಗಿ ಕಾಣಿಸಿಕೊಂಡರು. ಆ ಕಾಲಕ್ಕೆ ಸೂರ್ಯನ ಇಂದ್ರನ ಸೃಷ್ಟಿ ವಾಲ ಪ್ರದೇಶ ಬಿತ್ತಂತೆ. ಆ ಕಾಲಕ್ಕೆ ಹುಟ್ಟಿಕೊಂಡವ ನಾನು. ಆದ ಕಾರಣವೇ ನನ್ನನ್ನು ವಾಲಿ ಹೀಗೆಂಬುದಾಗಿ ಕರೆದರು. ಆ ಬಳಿಕ ಜಗತ್ತನ್ನೇ ಬೆಳೆಸುತ್ತ ಸೂರ್ಯನಾರಾಯಣ ಅವನ ದೃಷ್ಟಿ ಆ ಸ್ತ್ರೀಯ ಕಂಠ ಪ್ರದೇಶಕ್ಕೆ ಬಿತ್ತಂತೆ. ಅಲ್ಲಿ ಹುಟ್ಟಿಕೊಂಡವ ನನ್ನ ತಮ್ಮ ಸುಗ್ರೀವ. ನಾವು ವಾಲಿ ಸುಗ್ರೀವರು ಎಂಬಂತ ಹೆಸರಿನಿಂದ ಈ ಕಿಷ್ಕಿಂದು ಪರಿಪಾಲಿಸ್ತಾ ಬಂದಿದ್ದೇನೆ. ನಾನು ಒಬ್ಬನೇ ಅಲ್ಲ, ಅನೇಕ ಮಂದಿ ಇದ್ದಾರೆ. ಕಪಿವೀರರು ಮೂರು ಲೋಕವನ್ನೇ ಸ್ವಾಧೀನಪಡಿಸಬೇಕು ಎಂಬಂತ ಉದ್ದೇಶದಿಂದ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ಗೆದ್ದು ಬೇಕಾದಷ್ಟು ಕಪ್ಪವನ್ನು ಸಂಗ್ರಹಿಸಿಕೊಂಡಿದ್ದೇವೆ. ಹಾಗೆಂದುಕೊಂಡು ನಮಗೂ ಒಂದು ಅನುಷ್ಠಾನ ಉಂಟಯ್ಯ. ನಾನು ನೋಡುವುದು ಬೆಳಗಾಯಿತೋ ಅಂತ ಹೇಳಿ ಸಂಸ್ಕಾರ ಹೇಗೆಂಬುದಾಗಿ ಉಂಟು. ನಮಗೆ ಉಪನಯನ, ಅದುವೇ ಮುಂಜಿ, ನಾಮಕರಣ ಇದೆಲ್ಲವೂ ಕೂಡ ಯೋಗ್ಯ ರೀತಿಯಿಂದ ನಡೆದಿದೆ. ನನಗೂ ಉಪನಯನವಾಗಿದೆ. ಉಪನಯನವಾದ್ರೆ ಸಾಕಾಗ್ತಾರ ಹೇಳಿ? ಸಕಾಲಕ್ಕೆ ಸರಿಯಾಗಿ ಭಗವಾನ್ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡುವುದು ರೂಢಿ. ನಾನು ಕೂಡ ಹಾಗೆ ಜೀವನದಲ್ಲಿ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇನೆ. ಅದು ಹೇಗೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂಬಂತಹ 4 ಸಮುದ್ರಗಳನ್ನು ಮೇಯುವುದು. ಸಮುದ್ರ ಸ್ಥಾನವಾದ ಬಳಿಕ ಆ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡುವುದು. ಹಾಗೆ ನೋಡಿ ಬೆಳಗಾಯಿತೋ ಎಂಬುದಾಗಿ ನೋಡಿತ್ತು. ಓಹೋ ಹೋ ಹೋ, ಉದಯಾದ್ರಿಯಲ್ಲಿ ಭಗವಾನ್ ಸೂರ್ಯನಾರಾಯಣ ಮೇಲೇರಿ ಬರುತ್ತಾ ಇದ್ದಾನೆ. ಹಾಗಾದ್ರೆ ಇನ್ನು ಸಾವಕಾಶರವಲ್ಲ, ಮುಂದುವರಿಯಬೇಕಲ್ಲ. ಸಮುದ್ರ ಸ್ಥಾನ ಪೂರೈಸಿದ ಹಾಗಾಯಿತು. ದೇವರಿಗೆ ಅರ್ಘ್ಯವನ್ನು ಕೊಟ್ಟೆ. ಇನ್ನು ಉಳಿದದ್ದು ಒಂದೇ ಒಂದು ಸಮುದ್ರ, ಅದುವೇ ಉತ್ತರ ಸಮುದ್ರ. ನೇರವಾಗಿ ಹಾರಿ ಇತ್ತ ಕಡೆಗೆ ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ದೇವದಾನವರು ಇಲ್ಲಿ ಸೇರಿಕೊಂಡಿದ್ದಾರೆ. ಯಾಕಿರಬಹುದು? ನನಗರ್ಥವಾಯಿತು. ಕಪಿವೀರನಾಥ ವಾಲಿಯೇ ಸಮುದ್ರ ಸ್ನಾನ ಮಾಡಿ ಭಗವಾನ್ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡ್ತಾನೆ. ಹಾಗಾದರೆ ನಾವು ಯಾಕೆ ಸುಮ್ಮನೆ ಉಳಿಯುವುದು? ನಾವು ಅವನನ್ನೇ ನಾವು ಆದರ್ಶವನ್ನಾಗಿಟ್ಟುಕೊಳ್ಳೋಣ ಎಂಬ ಕಾರಣಕ್ಕೆ ಬೇಕಾಗಿ ಇವರೆಲ್ಲ ಸಮುದ್ರ ಸ್ಥಾನಕ್ಕೆ ಬಂದವರು.
ಸಮುದ್ರ ಸ್ನಾನವಾದ ಬಳಿಕ ಇವರಿಗೆ ಇಲ್ಲೇನು ಕೆಲಸ? ನೇರವಾಗಿ ಹೋಗಿ ಮನೆ ಸೇರುವುದಪ್ಪ. ಬದಲಾಗಿ ಈ ಹೊಯ್ಗೆಯ ರಾಶಿಯಲ್ಲಿ ಚಳಿ ಕಾಯಿಸಿಕೊಳ್ಳುತ್ತಾರಲ್ಲ, ಯಾಕೆ? ನನಗರ್ಥವಾಯಿತು. ಸಮುದ್ರ ಸ್ಥಾನಕ್ಕೆ ಬಂದವರಲ್ಲಿ ಯಾರೋ ಒಬ್ಬ ನೀರಿಗಿಳಿಯುವ ಕಾಲಕ್ಕೆ ಮುಳುಗಿ ಹೋಗಿರಬೇಕು. ಅವನನ್ನು ಮೇಲೆತ್ತುವುದಕ್ಕೆ ಬೇಕಾಗಿ ಈ ರೀತಿಯ ಪ್ರಯತ್ನವೋ ಏನು? ಯಾರಲ್ಲಿ ಕೇಳುದು? ಯಾರಲ್ಲಿ ಕೇಳುದು? ದೂರದಲ್ಲಿ ಯಾರೋ ಒಬ್ರು ಮಹನೀಯರು ಕುಳಿತುಕೊಂಡಿದ್ದಾರಲ್ಲ, ಅವರು ಮತ್ಯಾರು ಅಲ್ಲ, ದೂರದಲ್ಲಿ ತಿಳಿವೆ ವಿವರವನೆನುದಲಿ ನಡೆ ತಂದು ತಾತನಿಗೆ ಬಡಮಟ್ಟು ನುಡಿದ ಮತ್ತೆ ಯಾರು ಅಲ್ಲ, ಅವರೇ ನನ್ನ ಜನ್ಮದಾತ ತ್ರಿವಿಷ್ಟಪ ದೇವೇಂದ್ರ ಮಹಾಶಯ. ಹೋಗಿ ನನ್ನದಂತಹ ಸಮಸ್ಯೆಗೆ ಪರಿಹಾರ ಅವರಲ್ಲಿ ದೊರಕಿದಂತಹ ಭಾವದಿಂದ ತಡ ಮಾಡು ಸರಿಯಲ್ಲ, ನೇರವಾಗಿ ಅತ್ತ ಕಡೆ ಪದ್ಮಗಳಿಗೆ ನಿಮ್ಮ ಮಗನಂತಹ ವಾಲಿಯನ ಮಗನೇ ಈ ರೀತಿಯಾಗಿ ನಿಮ್ಮತ್ತ ಧಾವಿಸಿ ಬರಬೇಕಿದ್ರೆ ಹಲವಾರಂತಹ ಕಾರಣ ಉಂಟು. ನನಗೆ ಸಂದೇಹ ಕಾಡುತ್ತಾ ಉಂಟಪ್ಪ. ಏನು ಮಗನೇ? ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ದೇವದಾನವರ ಮೊತ್ತ ಈ ಸಮುದ್ರ ತಟಾಕದಲ್ಲಿ ನೆರೆಹಿಕೊಂಡಿದೆ. ಇದಕ್ಕೇನು ಕಾರಣ, ಏನು ಉದ್ದೇಶ, ಏನು ವಿಶ್ರಾಂತಿಗೆ ಬೇಕಾಗಿ ಈ ದಂಡೆ ಮೇಲೆ ಕುಳಿತುಕೊಂಡದ್ದು? ಮತ್ತೇನಾದ್ರೂ ಸಕಾರಣವಿದೆಯೇ? ಕೇಳುತ್ತಿರುವಂತಹ ಕುತೂಹಲ ಕೆರಳುತ್ತಾ ಉಂಟು. ಹೇಳಬೇಕಪ್ಪಯ್ಯ ಮಗನೇ. ಮತಿಸುತ್ತಲಿ ಮರಳಿ ಪಡೆಯುವುದೆನ್ನುತ್ತ ಶ್ರಮವಹಿಸಿ ವಿರಚಿದುವೆ ಮಧನವನು ಎಂದ ಮಗನೇ. ಈ ಹಿಂದೆ ನಾನು ನಡೆದು ಹೋಗುತ್ತಿದ್ದಂತ ವೈಭವದ ಮೆರವಣಿಗೆ, ಆ ಕಾಲಕ್ಕೆ ಎದುರಾಗಿ ಬಂದವರು ದೂರ್ವಾಸ ಮಹರ್ಷಿಗಳು ಕೈಯಲ್ಲಿ ಕೊಟ್ಟದ್ದು ವರ ಪುಷ್ಪಮಾಲೆಯನ್ನು. ನಾನಾದರೂ ಅದನ್ನು ಹಾಕಿದ್ದು ಗಜದ ಕೊರಳಿಗೆ. ಆ ಗಜವಾದರು ಕಾಲಿನಲ್ಲಿ ಹೊಸಕಿ ಹಾಕಿದ್ದು. ಕೋಪಿಷ್ಟರಾದಂತಹ ದೂರ್ವಾಸರು ಸಭಿಷಿಯೇ ಬಿಟ್ಟರು. ಅಹಂಕಾರದಿಂದ ಮೆರೆಯುತ್ತಿರುವಂತ ನಿನ್ನ ಸಂಪತ್ತುಗಳೆಲ್ಲ ಸರದಿ ಪಾಲಾಗಲಿ. ಆ ಕಾಲಕ್ಕೆ ಬಂದವನು ಬಲಿ ಚಕ್ರವರ್ತಿ. ಸಕಲ ಸಂಪದವು ಸೂರ್ಯ ಹೋದಂತಹ ಸಂದರ್ಭದಲ್ಲಿ ಬಂದಂತ ಆತ ಸುರ ಗದ್ದುಗೆಯನ್ನು ವಶಪಡಿಸಿಕೊಂಡ. ದೂರಿದ್ದೆ ನಾನು ನಾರಾಯಣನಲ್ಲಿ. ಆತನೇ ಆಜ್ಞಾಪಿಸಿದ್ದು ದೇವತೆಗಳು ಅಸುರರು ಒಂದಾಗಿ ಸಮುದ್ರವನ್ನು ಮತಿಸಿದ್ದೇ ಹೌದಾದರೆ ಕಳೆದು ಹೋದಂತಹ ಸಂಪತ್ತುಗಳನ್ನೆಲ್ಲ ಮತ್ತೆ ಪಡೆಯುವುದಕ್ಕೆ ಸಾಧ್ಯ. ಹಾಗಾಗಿ ಹರಿ ನಿರೂಪಣೆಯಂತೆ ಮಂದರ ಪರ್ವತವನ್ನು ತಂದು ವಾಸುಕಿಯನ್ನು ಸುತ್ತಿ ಈ ಸಮುದ್ರವನ್ನು ನಾವು ಮತಿಸುತ್ತಾ ಇದ್ದೇವೆ. ಹಾಗಾಗಿ ಒಂದು ಕಡೆಯಲ್ಲಿ ಅಸುರರು, ಇನ್ನೊಂದು ಕಡೆಯಲ್ಲಿ ದೇವತೆಗಳು, ಒಟ್ಟು 99 ಕೋಟಿ. ಈಗ ವಿಶ್ರಾಂತಿಯ ಸಮಯ. ಜಗಕ್ಕೆ
ನಿಮ್ಮ ಧ್ವನಿಯನ್ನು ಅರ್ಥವಿಸಿಕೊಂಡ ಹಾಗಾಯಿತು. ಓಹೋ, ದೂರ್ವಾಸರ ಶಾಪ ನಿಮಿತ್ತವಾಗಿ ದೇವಲೋಕರ ಸಂಪತ್ತೆಲ್ಲವೂ ಕೂಡ ಶರದಿ ಪಾಲಾಗಿದೆ. ಹೌದು. ಕಳೆದು ಹೋದಂತಹ ಸಂಪತ್ತನ್ನು ಮರಳಿ ಪಡೆಯುವಲ್ಲಿ ದೇವದಾನವರ ಪ್ರಯತ್ನ. ಹೌದು. ಏನು ಮಗನೇ, ಯಾಕೆ ಈ ನಗು? ನಗು ಬರುತ್ತಾ ಇದೆ. ಯಾಕೋ? ಪರಿಹಾಸ್ಯವಿದುವುದ ಜಾಗಕ್ಕೆ ಯಾಕೆ ಪರಿಹಾರ? ಇಲ್ಲವಾಗಿದ್ದರೆ ದೇವಲೋಕ ಯಾರ ಸ್ವಾಧೀನ? ಈಗ ಬಲಿ ಚಕ್ರವರ್ತಿಯ ಅಲ್ವೋ? ಹೌದು. ಬಲಿಚಕ್ರವರ್ತಿಯ ಸ್ವಾಧೀನವಿರಲಿ, ತ್ರಿವಿಷ್ಟವಾಹಿಗೆಂಬುದಾಗಿ ನೆಗಳತಿನ ಪಡೆದುಕೊಂಡವರು ನೀವು. ಹೌದು. ಅಲ್ವೋ? ಆ ಸಂಪತ್ತು ನಿಮಗೆ ಸೇರಬೇಕಾಗಿತ್ತು, ಬದಲಾಗಿ ಇಂದು ಅವನ ಸ್ವಾಧೀನವಾಗಿದೆ. ಹೌದು. ಅಲ್ವೋ? ನನ್ನಲ್ಲಿ ಒಂದು ಹೇಳ್ತಾ ಇದ್ರೆ ಸಾಕಿತ್ತಲ್ವಾ? ನಾನು ಬಿಡುತ್ತಿದ್ದೇನೋ ಮಗನೇ, ಬಿಡುತ್ತಿದ್ದೇನೋ? ದೇವತೆಗಳು ಅಸುರರಿಗೂ ನಮಗೂ ಈ ಸಮುದ್ರವನ್ನು ಮತಿಸುವುದಕ್ಕೆ ಕಷ್ಟವಾಗುತ್ತದೆ. ಅಂತದರಲ್ಲಿ ನಿನ್ನಲ್ಲಿ ಹೇಳಿ ಏನು ಪ್ರಯೋಜನ ಹೇಳು ಮಗನೇ. ಅಪ್ಪಯ್ಯ, ಸಾಮಾನ್ಯನೇ ಎಂಬಂತಹ ಪ್ರಜ್ಞೆಯಾದರೂ ನಿಮಗೆ ಬೇಕಿತ್ತು. ಒಂದು ವಿಚಾರ ನನಗೆ ತಿಳಿಸುವುದಪ್ಪ. ನಾನೇನು ಸಾಮಾನ್ಯನೇ? ತಿಳಿಸಿದ್ರೆ ನನ್ನದಾಗುವುದವನ್ನೇ ಬೆಳೆಸಿ ಈ ಸಮುದ್ರದ ಆಳಕ್ಕೆ ಇಳಿಸಿ ಇರುವಂತಹ ಸುವಸ್ತುಗಳನ್ನು ಕಟ್ಟಿ ಒಂದೊಂದೊಂದಾಗಿಯೇ ಮೇಲೆ ತರುತ್ತಾ ಇದ್ದೆ. ಈಗ ನೀವೀಗ ಸಮುದ್ರ ಮಥನಕ್ಕೆ ಬೇಕಾಗಿ ತೊಡಗಿದ್ದು. ಹೌದು ಅಲ್ವೋ? ಹೌದು. ಅಪ್ಪಯ್ಯ, ಏನು ಈ ಸಮುದ್ರ ಮಥನಕ್ಕೆ ಇಷ್ಟು ಸಂಖ್ಯೆಯ ಆಳುಗಳು ಬೇಕಿಲ್ಲ, ನಾನು ಒಬ್ಬನೇ ಸಾಕು. ನಿನ್ನಿಂದ ಆಗ್ಲಿಕ್ಕಿಲ್ಲ ಮಗ. ಏನು ಮಾಡುವೆ ಬಲ್ಲಿರೋ? ಅಂತಹ ಸಾಮರ್ಥ್ಯ ನಿಮ್ಮ ಮಗನಂತಹ ವಾರಿಯಲ್ಲಿ ಇದೆ ಎಂದಾದ ಬಳಿಕ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಓಹೋ, ಈ ಮಂದರಾದ್ರಿಗೆ ವಾಸುಕಿಯನ್ನೇ ನೇಣನ್ನಾಗಿ ಬಳಸಿಕೊಂಡಿದ್ದೀರಾ? ಹೌದು. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಎಡದ ಕೈಯಿಂದ ವಾಸುಕಿಯ ಬಾಲ, ಬಲದ ಕೈಯಿಂದ ಅದರ ಶಿರೋ ಭಗವನ ಹಿಡಿದು ಈ ಮಥನಕ್ಕೆ ಬೇಕಾಗಿ ನಾನೇ ಮುಂದಾಗ್ತೇನೆ. ಈ ಶರದಿಯಲ್ಲಿ ಅಡಗಿನಂತಹ ಸಮಸ್ವಸ್ತು ಒಂದೊಂದಾಗಿಯೇ ಮೇಲೆ ಬರುವಂತಹ ಚಂದ ನೀವು ಕಣ್ಣಾರೆ ಕಾಣುವುದಕ್ಕಿದೆ. ನನ್ನನ್ನು ಹರಸಿ ಕಳಿಸಿಕೊಡಿ. ಒಂದು ಪ್ರಯತ್ನ ಮಾಡಿಬಿಡ್ತೇನೆ.
ರೂಪು ಎಂಬಂತೆ ಸಾಗರದ ಗರ್ಭದಲ್ಲಿ ಇರುವಂತಹ ಹೆಣ್ಣು ಮಗಳೊಬ್ಬಳು ಮೇಲೆ ಬಂದಿದ್ದಾಳೆ. ಅಪ್ಪಯ್ಯ ಏನು ತಗೊಳ್ಳಿ ತಗೊಳ್ಳಿ. ಭೂಲೋಕಾಧೀಶರು ತಾವು ಹ? ನನ್ನ ಕಿರು ಕಾಣಿಕೆ ಇದು ಒಂದಾಯ್ತಲ್ಲ, ಮರಳಿ ಪ್ರಯತ್ನ ನಾನು ಮಾಡ್ತೇನೆ. ಮಗನೇ ಇದು ಉಳಿದದ್ದು ಆಮೇಲೆ. ಮಗನೇ ಓ, ಇದು ನನಗ ಹೌದು. ನನಗೆ ಬೇಡ ಮಗನೇ, ಯಾಕೆ ಬೇಡ? ನಮಗೆ ಬೇಕು ಅಂತ ಹೇಳಿ ಆದ್ರೆ ತಿಳಿದು ನುಡಿಕೆಯ ಕರವಿತ್ತು ತಂದಿಹೆ ಸಲುವಳಲೆ ಮಗೆ ನೀನೊಯ್ದು ಚೆಲುವೆಯ ಓದಿಕೊಂಡಿರು ಸುರಾಸುರನು ಮುಳಿಯರು ಇದಕ್ಕೆ ನಲೆನಂತ ನನಗಿದು ಬೇಡ. ಯಾಕೆ ಬೇಡ? ಯಾಕೆ ಗೊತ್ತುಂಟ, ಹ? ನಮಗೆ ಬೇಕು ಅಂತ ಹೇಳಿ ಆದ್ರೆ ಹ. ನಾವು ದೇವಾಸುರರು ಸೇರಿಕೊಂಡು ಸಮುದ್ರವನ್ನು ಮತಿಸಬೇಕು. ಹ. ಆಗ ಸಿಕ್ಕಿದಂತಹ ಸ್ವಸ್ತುಗಳು ಸುರಲೋಕವನ್ನು ಸೇರುತ್ತದೆ. ಹ. ಆದರೆ ಈಗ ಮತಿಸಿದ್ಯಾರು? ಯಾರು? ನೀನಲ್ವ? ಹೌದು. ನಿನ್ನ ಪ್ರಯತ್ನದಿಂದ ಇದು ದೇವಲೋಕದ ಸಂಪತ್ತು ನಮಗೆ ಆಯ್ತು. ಇಲ್ಲ, ಹ. ನಿನ್ನ ಪ್ರಯತ್ನದಿಂದ ಸಿಕ್ಕಿದ್ದು. ಹೌದು. ಇದು ಪ್ರತಿಫಲವು ನಿನಗೆ ಆಯ್ತು ಮಗನೇ, ನಿನಗೆ ಆಯ್ತು. ನಿನಗೆ ಬೇಡ್ವಾ? ನಮಗೆ ಬೇಡ ಇದು. ಹೌದು. ಹ? ನಾನು ಕೈ ಹಿಡಿದು ಕರ್ಕೊಂಡು ಬಂದದ್ದು. ಹೌದು. ಆದ ಕಾರಣ ನೀನೇ ಅಪ್ಪನವರಿಗೆ ಕರ ಹಿಡಿದು ಉದ್ಧರಿಸಬೇಕು ಇನ್ನು. ಸ್ವೀಕಾರಕ್ಕೆ ಯೋಗ್ಯವಾದ್ದಲ್ಲ ಅಂತ ಹೇಳಿ. ಅಲ್ಲ. ಒಳ್ಳೆಯದು. ಅರಿತಪ್ಪ, ನೀವೇ ಕೈ ಎತ್ತಿ ಕೊಡಿ. ಹ. ಅಪ್ಪ, ಹ? ಸಮುದ್ರ ಮತನ ಇಲ್ಲಿಗೆ ನಿಲ್ಲಿಸುವ ಹಾಗಿಲ್ಲ, ಇನ್ನು ಮುಂದುವರಿಸುವುದಕ್ಕಿದೆ. ಆದೀತು. ಹಾಗೆಂದುಕೊಂಡು ಇಲ್ಲಿ ಬಳಿ ಯಾಕೆ ಬೇಡ, ಇಲ್ಲಿ ಬೇಡ. ಇವಳಿಗೊಂದು ವ್ಯವಸ್ಥೆ ಆಗಬೇಕಾ ಬೇಡವಾ? ಹೌದು. ಹ, ತಮ್ಮ ಹತ್ರ ಇದ್ದಾನೆ. ಹ. ತಮ್ಮ ಹೇಳ್ತಾ ಉಂಟು ಅವನ ಸ್ವರ. ಸುಗ್ರೀವ, ಹೀಗ ಬಾ, ಹೀಗ ಬಾ. ಸಮುದ್ರ ಮತದಲ್ಲಿ ಸಿಕ್ಕಿದಂತಹ ಕನ್ಯಾರತ್ನ ಬಂದು ನನಗೊಪ್ಪಿಸಿದ್ದಾರೆ. ಈಕೆಯನ್ನು ಕರ್ಕೊಂಡು ಹೋಲಿದ್ದಾನೆ. ಇದ್ದಾನೆ. ಅಪ್ಪಯ್ಯ, ಮಗನೇ, ಈಗ ನಿಮಗೆ ತೃಪ್ತಿ ಆಗಿರ್ಬೇಕಲ್ಲ? ಹೌದು, ಆ, ಒಳ್ಳೆ ಪ್ರಯತ್ನ ಮಾಡಿದ್ದಿ ಅಂತ. ಯಾರು ಯಾರು ಇದ್ದಾರೆ ಈ ಸಭೆಯಲ್ಲಿ ಹ. ಎಂಬುದು ಸ್ವಲ್ಪ ಗಮನಿಸಬೇಕಾಗಿದೆ. ಆದೀತು. ಒಮ್ಮೆ ಸುತ್ತಾಡಿ ಬರ್ತೇನೆ. ಆಗದ? ಆದಿತ್ತು ಆದಿತ್ತು ಆದಿತ್ತು. ಕಿರುನಗೆ ಪಸರಿಸುತ್ತವೆ ಅರೆನೋಟದೊಳವಳು ಎನ್ನ ಅರೆನೋಟದೊಳವು ಪರಿಕಿ ಬಲಿಲಾಂಡನ ನಾನರಿಯೇ ಅವನಾವ ಎಂದು ತಿಳುಹೆನಲೆಂದವು. ಅಪ್ಪಯ್ಯ, ಮಗನೇ, ಮುಂದುವರಿದೆ. ಹ್ಮ್ ದೇವದಾನವರ ಪಂಕ್ತಿಯಿಂದ ಮೀರಿ ಮತ್ತೊಂದು ಎತ್ತರವಾದಂತಹ ಆಸನವನ್ನು ಏರಿ ಕುಳಿತುಕೊಂಡವ. ಹಾ ಅವನನ್ನು ಕಂಡೆ. ಹೌದು. ನನ್ನ ನೋಡಿದ ಕ್ಷಣದಲ್ಲಿಯೇ ಏನೋ ಒಂದು ರೀತಿಯ ಕಳ್ಳ ನೋಟ, ಜೊತೆಗೆ ಕಿರುನಗೆಯನ್ನು ಬೀರುತ್ತಾ ಇದ್ದಾನೆ. ಈ ನಗೆಯಲ್ಲಿ ಏನು ಹೊಸ ಬಗೆ ಇದೆ ಎಂಬುದು ಅರ್ಥರಿಸಿಕೊಂಡವ ನಾನಿದ್ದೇನೆ. ಹ. ಅಪ್ಪಯ್ಯ, ಏನು? ಅವ ಜನ ಯಾರಪ್ಪ? ಸ್ವಲ್ಪ ತಿಳಿಯುತ್ತ ಆಸೆ ಆಗಿದೆ. ಆತ ಯಾರು? ನೀಲ ನಿಭಾಂಗ, ನೀಲಮೇಘ ಶ್ಯಾಮ. ಆತನ್ ಯಾರಪ್ಪ ನನಗೆ ಹೇಳಿ. ಮಗನೇ, ಬಣ್ಣಿಸುವುದೇ ನವ ನಿರವ ಸಂಪೂರ್ಣ ವಿಧಿ ಭವಾದ್ಯರು ಸಂಪೂರ್ಣ ಅರಿಯರು ವಿಧಿ ಭವಾದ್ಯರು ಚೈತನ್ಯರು
ಮಗನೇ, ಹೌದು. ಆತನನ್ನು ನೋಡಿದೆಯಾ ನೀನು? ಆ, ಮಗನೇ, ನನ್ನನ್ನು ಕಂಡ ಕ್ಷಣ ದೇವದಾನವರನ್ನು ಕೂಡ ಭಯಭೀತರಾದ್ರು. ಇವನಿಗೆ ಹೆದರಿಕೆ ಸಂತಾನ ಇಲ್ಲ. ನಿನ್ನನ್ನು ನನ್ನನ್ನು ನೋಡಿ ಕಂಡು ಮುಸಿ ಮುಸಿ ನಗುತ್ತಾ ಇದ್ದಾನೆ. ಕಿರುನಗೆಯನ್ನು ಸುಸುತ್ತಾ ಇದ್ದಾನೆ. ಆ, ಮಗನೇ, ಓ, ಆತನನ್ನು ಯಾರೆಂದು ಹೇಳಲಿ ಮಗನೇ ನಾನು? ಏನು ವಿಶೇಷತೆ? ಆತನನ್ನು ಬಣ್ಣಿಸುವುದಕ್ಕೆ ಆ, ನನ್ನಿಂದ ಅಸಾಧ್ಯ ಮಗನೇ, ನನ್ನಿಂದ ಅಸಾಧ್ಯ. ತಿಳಿದ ಮಟ್ಟಿಗೆ ಹೇಳಿಬಿಡಿಯಪ್ಪ. ಮಗನೇ, ಓ, ಅವನನ್ನು ತಿಳಿಯುವುದೇನು? ಆ, ನನ್ನಿಂದ ಯಾಕೆ? ಆ, ಬ್ರಹ್ಮ ಹರ ಮೊದಲಾದವರಿಂದಲೇ ಆ. ಅಸಾಧ್ಯವಾಗಿ ಹೋಗಿದೆ. ಹರಬ್ರಹ್ಮೋದ್ಯಮಗಳು ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಗಿ ಆಹಾ. ಆತನನ್ನು ವರ್ಣಿಸುವುದಕ್ಕೆ ಆ, 1000 ಹೆಡೆಗಳುಳ್ಳಂತಹ ಆ ಮಹಾಶೇಷನಿಗೂ ಅಸಾಧ್ಯ ಮಗನೇ. ಅಂತಹ ಅಸಾಮಾನ್ಯ ವ್ಯಕ್ತಿತ್ವಗೊಳ್ಳಬೇಕು. ಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿರುವವನು ಆತ. ಆಹಾ. ಆತ ವೈಕುಂಠವಾಸಿ. ಆ, ಹೌದು ಮಗ, ಹೌದೇ? ಪಾಲನಾ ಕರ್ತೃವಾಗಿದ್ದಾನೆ. ಆ, ಶ್ರೀಮನ್ನಾರಾಯಣನೆಂಬ ಅಭಿಧಾನವನ್ನು ಹೊಂದಿದವನಿದ್ದಾನೆ. ಆ, 14 ಲೋಕಗಳಿಗೂ ಒಡೆಯನಾಗಿದ್ದಾನೆ. ಹೌದೇ? ಸರ್ವಾತ್ಮಕನಾಗಿದ್ದಾನೆ. ಆಹಾ. ಸರ್ವ ವ್ಯಾಪಕನಾಗಿದ್ದಾನೆ. ಆ. ಸರ್ವರನ್ನು ಪರಿಪಾಲಿಸುವಂತ ದೇವನಾಗಿದ್ದಾನೆ. ಆ. ಆತನ ಮೂರ್ತಿ ಚಿಕ್ಕದಾದರೂ ಆ. ಕೀರ್ತಿ ದೊಡ್ಡದಾಗಿದೆ ಮಗನೇ. ಆಮೇಲೆ ಏನಾದ್ರು ಉಂಟಪ್ಪ? ವೀರಾದಿ ವೀರನಾಗಿದ್ದಾನೆ. ಆ. ಅಷ್ಟು ಮಾತ್ರವಲ್ಲ, ಆ. ಧನುಜಾಂತಕನು ಆತನಾಗಿದ್ದಾನೆ ಮಗನೇ. ಘೋರಧಾನವ ಇವ ಈತ ದೇವತೆಗಳಿಗೂ ಒಡೆಯನಾಗಿದ್ದಾನೆ. 3 ಲೋಕಗಳಿಗೂ 14 ಲೋಕಗಳಿಗೂ 3 ಲೋಕಗಳು ಮಾತ್ರವಲ್ಲ, ಸರ್ವ ಲೋಕಕ್ಕೂ ಈತ ದೇವನೇ ಆಗಿದ್ದಾನೆ ಮಗನೇ. ಅಷ್ಟು ಮಾತ್ರವಲ್ಲ, ಆತನ ಕಾರ್ಯವಾದರೂ ಏನು ಬಲ್ಲಯ್ಯ? ಏನು ಕಾರ್ಯವೈಖರಿ? ದುಷ್ಟರನ್ನು ಸಂಹರಿಸುವುದು, ಶಿಷ್ಟರನ್ನು ರಕ್ಷಿಸುವುದು ಆತನ ಕರ್ತವ್ಯವಾಗಿದೆ. ಘೋರಧಾನವ ಕುಲ ಕುಠಾರಕ. ಹೌದು, ದುಷ್ಟ ದಾನವರು ಬಂದರು ಎಂದಾದರೆ ಅವರನ್ನು ಕೊಂದು ಧರ್ಮವನ್ನು ಸಂರಕ್ಷಿಸುವವನು ಆತನೇ ಆಗಿದ್ದಾನೆ ಮಗನೇ. ಮಗನೇ, ಹಾಗಾಗಿ ಇಷ್ಟು ಜನರಿದ್ದಾರಲ್ಲ, ಹೌದು, ದೇವತೆಗಳಾಗಲಿ ರಾಕ್ಷಸರಾಗಲಿ, ಅವರಲ್ಲಿ ಯಾರ ಬಗ್ಗೆ ಬೇಕಾದರೂ ನೀನು ಯೋಚಿಸು. ಆದರೆ ಈತನ ತಂಟೆ ಮಾತ್ರ ಬೇಡ ಮಗನೇ ನಿನಗೆ. ಭಯ ಸಾಕು ಮಾಡಿ, ಸಾಕು ಮಾಡಿ. ಜನಕ ಎಂದು ಒಲ್ಲಿ ಏನೋ ಒಂದು ರೀತಿಯಾಗಿ ಸುಪ್ತವಾಗಿದ್ದಂತಹ ಚೈತನ್ಯ ಮತ್ತೆ ಮರುಕಳಿಸುತ್ತಾ ಇದೆ. ಹೌದು, ನೀವು ಹೇಳಿದಿರಲ್ಲ, ವೀರರಲ್ಲಿ ವೀರ, ಶೂರರಲ್ಲಿ ಶೂರ. ಹೌದು, ಈವರೆಗೆ ಸೃಷ್ಟಿಕರ್ತನ ರಚನೆಯಲ್ಲಿ
ಶ್ರೇಷ್ಠನೊಬ್ಬನೇ ಬಲಯುತ ಹೀಗೆಂಬುದಾಗಿ ಧರೆಯ ದಾನವರೋ ಮಾನವರೋ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹೌದು. ಹಾಗಾದರೆ ನನಗಿಂತಲೂ ಹೆಚ್ಚಿನದಂತಹ ಶಕ್ತಿ ಒಂದು ಇದೆ. ವ್ಯಕ್ತಿಯೊಬ್ಬ ಇದ್ದಾನೆ ಎಂದಾದ ಬಳಿಕ ಅವನನ್ನು ಸ್ವಲ್ಪ ನನಗೆ ನೋಡಬೇಕು, ಓರೆಗೆ ಹಚ್ಚುವಂತಹ ಪ್ರಯತ್ನ ಮಾಡಬೇಕು ಎಂಬಂತಹ ಆಸೆ ಅಂಕುರಿಸುತ್ತಾ ಇದೆ. ನನಗೊಂದು ಅಪ್ಪಣೆ ಕೊಡ್ತೀರಾ? ಮಗನೇ, ಬೇಡ ಮಗನೇ, ಬೇಡ. ಆತನನ್ನು ಕೆಣಕುವುದಕ್ಕೆ ಹೋಗಬೇಡ ನೀನು. ಅಪ್ಪಯ್ಯ, ನೀವು ಏನು ಹೇಳಿದ್ರು ಕೂಡ ಕೇಳಲಿಕ್ಕಿಲ್ಲ. ಭುಜ ತುರಿಸುತ್ತಾ ಉಂಟು. ಈ ತೀಟೆ ನಿಲ್ಲಿಸುವುದಕ್ಕೆ ಇವರೊಬ್ಬನೇ ಶಕ್ತ ಎಂಬಂತಹ ತೀರ್ಮಾನಕ್ಕೆ ಬಂದವ. ಕಷ್ಟ ಆದೀತು ಮಗನೇ ನಿನಗೆ. ನೀವು ಸ್ವಲ್ಪ ದೂರ ಇದ್ದುಕೊಳ್ಳಿ, ನಾನು ಆಮೇಲೆ ಹೇಳ್ತೇನೆ ವಿಷಯ. ಅರಿತಲ್ಲ? ನನ್ನನ್ನು ನೋಡವರ ಹಾಗೆ ಸುಮ್ಮನೆ ನಸು ನಗುತ್ತಾ ಇದ್ಯಲ್ಲ, ಯಾರೋ ನೀನು? ಎಂತದು? ಏಕಾ ಬಾ ಬಾ. ಭುಜ ತುರಿಸುತ್ತಾ ಇದೆ. ಈ ತುರಿಕೆಯನ್ನು ಕಡಿಮೆ ಮಾಡಬೇಕಿದ್ರೆ ನೀನೇ ಶಕ್ತ ಎಂಬಂತಹ ತೀರ್ಮಾನಕ್ಕೆ ಬಂದವ. ಆದ ಕಾರಣ ಒಂದು ಕೈಯಲ್ಲೇ ಮಾಡು. ನಾನು ಸಾಮಾನ್ಯನು ನಾನೇನು, ಅಯ್ಯೋ ಸಾಮಾನ್ಯನು ಉಂಟಾ? ತುರಿಕೆ 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 ಎನ್ನುವುದನ್ನು ಕಲ್ಲಿಗೋ ಮರಕ್ಕೋ ತಾಗುವುದು ಅಂತ ಹೇಳಿ. ಹೌದಲ್ವಾ? ತುರಿಕೆ ಹೆಚ್ಚಾಗಬಾರದು, ಅಪಾಯ ಬರ್ತದೆ. ಏನು ಅಪಾಯ? ಬಂದ ಅಪಾಯವನ್ನು ಉಪಾಯಾಂತರದಿಂದ ಪರಿಹಾರ ಮಾಡಿಕೊಂಡೇನು. ನಿನಗೆ ಅಪಾಯ ಅಲ್ಲ, ಮತ್ತೆ ನಮಗೆ ಅಪಾಯ ಬರ್ತದೆ. ಓ, ಎದುರಿದ್ದವರೇ ಕಷ್ಟವರಿತ್ತು. ಹೌದೌದು. ನಿನ್ನ ನಾಗದಿಂದ ಗಮನಿಸಿದವ ನಾನು. ಮುಗುಳ್ನಗೆಯನ್ನು ಬೀರಿದೆ ಯಾಕೆ? ನೀನ್ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಹೌದಾ? ನಿನ್ನನ್ನು ನೋಡಿ ನಾನು ಬೆಕ್ಕಸ ಬೆರಗಾಗಿ ಮೂಗಿನ ಮೇಲೆ ಕೈ ಇಡುವಂತಹ ಸ್ಥಿತಿಯನ್ನು ನಿರ್ಮಾಣ ಉಂಟು ಮಾಡಿದೆ. ಕಳ್ಳರ ಕಣ್ಣು ಒಂದು ರೀತಿಯ
ರೀತಿಯಂತೆ, ಆ. ಕಾಮುಕರ ಕಣ್ಣು ಒಂದು ರೀತಿಯಂತೆ, ಆ. ಕುಡುಕರ ಕಣ್ಣು ಒಂದು ರೀತಿಯಂತೆ. ಆ. ನಿನ್ನ ಕಣ್ಣನ್ನು ಕಂಡಾಗ ಆ. ಒಬ್ಬ ಕಳ್ಳನ ಲಕ್ಷಣ ಕಾಣ್ತಾ ಉಂಟು. ಕಳ್ಳನ ಲಕ್ಷಣ ಅಲ್ಲ ಇದು. ದೊಡ್ಡ ಕಳ್ಳ. ಏ, ಕಳ್ಳ ಅಲ್ಲ, ಮತ್ತೆ? ಸಾಮಾನ್ಯ ನಾನು. ಸಾಮಾನ್ಯ ಸಾಮಾನ್ಯನ ಲಕ್ಷಣ ಇದು. ಸಾಮಾನ್ಯ ಕಳ್ಳ, ಸಾಮಾನ್ಯ ಏ, ಸಾಮಾನ್ಯ ಕಳ್ಳ ಅಲ್ಲ. ಆಗ ದೊಡ್ಡ ಕಳ್ಳ. ಏ, ದೊಡ್ಡ ಕಳ್ಳ ಅಲ್ಲ. ಮತ್ತೆ? ನಾನೊಬ್ಬ ಸಾಮಾನ್ಯನಾಗಿದ್ದೇನೆ. ಸಾಮಾನ್ಯನು ನಾನೇನು? ನಾನೇನು ಹಾ. ನಿನ್ನನ್ನು ನೋಡಿದೆ ಅಂತ ಆದ್ರೆ ನೀನು ಸಾಮಾನ್ಯನಲ್ಲ. ಹಾ. ಬರುವಂತಹ ಸಂದರ್ಭದಲ್ಲಿ ನೋಡಿದೆ, ಹಾ. ಈ ದೇವತೆಗಳು, ಹಾ. ಈ ರಕ್ಕಸರು ಹಾ. ಎಲ್ಲ ಒಟ್ಟುಗೂಡಿ ಹಾ. ಎಷ್ಟು ಕಷ್ಟಪಟ್ಟು ಮಾಡಿದಂತಹ ಸಮುದ್ರ ಮಥನವನ್ನು ನೋಡು ನೋಡು, ಹಾ. ನನ್ನನ್ನು ಕಂಡ ಕ್ಷಣ ಎಲ್ಲರೂ ಕೂಡ ಕಣ್ಣು ಪಿಳಿ 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 ಹೌದೌದೌದು, ಈ ಎಲ್ಲ ಒಟ್ಟು ಸೇರಬಾರ್ದು ಅಂತ ಹೇಳಿದ್ದೆ ನಾನು. ಹೆದರಿಕೊಂಡಿದ್ದಾರೆ. ಆ, ಎಲ್ಲ ಅಲ್ಲಲ್ಲಿ ಇರಬಾರ್ದು. ಒಂದೇ ರಾಶಿ ಬಿದ್ದಿದ್ದಾರೆ. ಹೌದೌದು. ಆಗ 2 ಪಂಕ್ತಿ ಇತ್ತು, ಆ. ಈಗ ಹಾಗಲ್ಲ, ಒಂದೇ ರಾಶಿ. ಹೌದೌದು, ನಿನ್ನನ್ನು ನೋಡಿ ಭಯಭೀತರಾಗಿದ್ದಾರೆ. ಹೌದು. ಅವರೆಲ್ಲ ಸೇರಿ ಮಾಡಿದಂತಹ ಸಮುದ್ರ ಮಥನವನ್ನು ಹ್ಮ್. ನೀನೊಬ್ಬನೇ ಮಾಡಿಬಿಟ್ಟೆ ಅಲ್ಲ. ನೀನು ನೋಡಿದೆಯಾ ನನ್ನ ಸಾಹಸವನ್ನು? ನಾನು ಬೆರಗಾಗಿ ಹೋಗಿ ಹಾಗಾದ್ರೆ ನನ್ನ ತೋಳ ಸತ್ವ. ಭೀಮ ಪರಾಕ್ರಮಿಯಾಗಿದ್ದೀನಿ. ನೀನು ಹಾ. ನನ್ನನ್ನು ಸಂಗರಕ್ಕೆ ಕರೀತಾ ಇದ್ದೀಯ. ಬಾ ಬಾ ಬಾ. ಸಂಗರವೆಂದರೆ ನಾ ಹಿಂದೆ. ಆ? ಆಹಾ, ಸಂಗರ ಆಗ್ಲಿಕ್ಕಿಲ್ಲ. ಯಾಕೆ? ನಾನು ಸಾಮಾನ್ಯನಾಗಿದ್ದೇನೆ. ಹಾ. ನಿನ್ನಂತ ವಿಕ್ರಮೆಯೊಡನೆ ಹೋರಾಡುವುದಕ್ಕೆ ನನ್ನೇ ಹೆದರಿಕೆ. ಅಯ್ಯೋ, ಏನಯ್ಯ? ನಿನ್ನ ಸ್ಥಿತಿಯನ್ನು ಕಂಡಾಗ ಆ, ನನಗೆ ಅಯ್ಯೋ ಪಾಪ ಅನಿಸುತ್ತಾ ಉಂಟು. ಹೌದಾ? ತುಂಬಾ ಹೆದರಿಕೊಂಡಿದ್ದೆ. ನಿನಗೆ ಅದ್ರ ಕರುಣೆ ಬಂತಲ್ಲ. ತುಂಬಾ ಹೆದರಿಕೊಂಡವನೇನು? ನಾನು ಯೋಚನೆ ಮಾಡಿದ್ರೆ ನಿನಗೆ ಕರುಣೆ ಎನ್ನುವಂತ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ಅಂತ. ಆದ ಕಾರಣವೇ ನೀನು ಭಯದಿಂದ ಹಾ, ನನ್ನನ್ನು ಹಾಗೆ ನೋಡಿದ್ದ. ಹೌದೌದು. ಆ, ಕಾಣುವಾಗ ಮುಗುಳ್ನಗೆಯನ್ನು ಬೀರುತ್ತಿರಬಹುದು, ಆದ್ರೆ ಒಳಗಿಂದ ಸ್ವಲ್ಪ. ಹಾಗಾದರೆ ಹಾ. ನಾನು ಕೇಳಿ ತಿಳಿದದ್ದೆಲ್ಲ ಕೂಡ ಸುಳ್ಳಾಗಿ ಹೋಯ್ತಲ್ವಾ? ಹಾ, ಆ, ಏನಂತ ಹೇಳಿದೆ? ಕೇಳಿಬಲ್ಲ ನಿನ್ನ ವಿಚಾರವಾಗಿ. ಕೇಳಿ ಬಲ್ಲೆಯ. ದಾನವ ಕುಲ ಕುಟಾರಕನಂತೆ, ಆಹಾ. ಶೂರರಲ್ಲಿ ನೀನು ಶೂರನಂತೆ. ಅವರೆಲ್ಲ ಎಂತ ಹಾಗಿದ್ದರೂ ಹಾ. ನನ್ನನ್ನು ಕಂಡಾಗ ನೀನು ಭಯಗೊಂಡಿದ್ದಿ ಹಾ. ಅಲ್ವಾ? ಏನೇ ತೀರಾ ಭೀತಿಯು ನಿನಗೆ. ಹಾ, ನನ್ನನ್ನು ಕಂಡಾಗ ಹೆದರಿಕೆ ಆಯ್ತಾ? ಹೌದು. ಹಾಗಾದ್ರೆ ಕೆಲಸ ಮಾಡು. ಏನ್? ಬಾ, ಹಿಡಿ ಕಾಲು, ಹಿಡಿ ಕಾಲು. ಯಾರು? ನಾನು ನನ್ನ ಕಾಲು ಹಿಡಿದು ಆಶ್ರಯ ಬೇಡು. ನಾನು ಯಾರು ಅಲ್ಲ.
ಹೇಳಿದ್ದೆ. ನನ್ನ ಕಾಲು ಹಿಡಿದು ನನ್ನ ಸೇವಕನಾಗು. ರಕ್ಕಸರನ್ನು ಕುಟಾರಕ ಅಂತ ಹೇಳಿದ್ದೆ. ಹ. ಅವರನ್ನೆಲ್ಲ ಕುಲವನ್ನೇ ನಾಶ ಮಾಡಿದ್ದೇನೆ. ಹ. ಆದ್ರೆ ನಿನಗೆ ಯಾಕೆ ಹೆದರುದು ಎನ್ನುವ ಹಾಗೆ ಕೇಳಿದ್ಯಲ್ವಾ? ಹೌದು, ಅವರು ಎಂತದ್ದು ಸುಮ್ಮನೆ, ಅವರು ದುರ್ಬಲರು. ಅವರು ದುರ್ಬಲರು. ನನ್ನನ್ನು ಪ್ರಬಲನಾಗಿ ಗುರುತಿಸಿದ್ದೆ ನೀನು. ನಿನ್ನ ಮುಂದೆ ಅವರು ಏನು ಅಲ್ಲ. ಹಾಗಾಗಿ ಹ. ನೀನು ಹೇಳ್ತಾ ಇದ್ದಿ ಹ. ನಾನು ಪ್ರಬಲನಿದ್ದೇನೆ, ಹ. ನನ್ನ ಕಾಲು ಹಿಡಿಬೇಕು ಎನ್ನುವ ಹಾಗೆ. ಕಾಲು ಹಿಡಿದ್ರೆ ನಿನಗೆ ಏನು ಕಡಿಮೆ ಆಗ್ತದೋ ಆಹಾ. ನಾನು ನಿನ್ನನ್ನು ಅನುಗ್ರಹಿಸ್ತೇನೆ. ಯಾಕೆ ಯಾಕೆ? ನೀನು ಅನುಗ್ರಹಿಸುವುದಕ್ಕಾಗಿ ಮುಂದುವರಿದಿದ್ದಿ. ಹೌದು. ಆದ್ರೆ ಪ್ರಪಂಚ ಮುಖದಲ್ಲಿ ಒಂದು ವರ್ಚಸ್ಸು ಎನ್ನುವುದು ಬರ್ತದೆ. ಹ. ಎಲ್ಲರೂ ನಮ್ಮನ್ನು ಗುರುತಿಸಿಕೊಳ್ತಾರೆ. ನನ್ನಲ್ಲಿ ಏನು ಕಡಿಮೆ ಆಗಿದೆ? ನಿನ್ನಲ್ಲಿ ಏನು ಕಡಿಮೆ ಇಲ್ಲ, ಆತ. ನಿನಗೆ ಎಲ್ಲ ಹೆಚ್ಚಾಗಿದೆ. ಹ. ಹಾಗಲ್ಲ, ಮತ್ತೆ? ಯೋಗ್ಯತೆ, ಹ. ನಿನ್ನ ಯೋಗ್ಯತೆ ಅಷ್ಟಿರಬಹುದು. ನಿನ್ನ ದ್ವಯಾರ್ಥ ಬೇಡ ನನ್ನಲ್ಲಿ. ದಯ ಅರ್ಥ ಇಲ್ಲ. ಹ. ನೋಡಿದ್ಯಾ, ಹ. ಎಲ್ಲ ಗುಂಪು ಕಟ್ಟಿದ್ದಾರೆ. ಹೌದು. ಇವರೆಲ್ಲ ನನ್ನನ್ನು ಸೇರಿ ಹ. ದೇವರು ಎನ್ನುವ ಹಾಗೆ ಕರೀತಾ ಇದ್ದಾರೆ. ನಿನ್ನನ್ನು ಹೌದೌದು, ದೇವರು. ದೇವರು ದೇವರಿಗೆ ಅಂತಹ ದೊಡ್ಡ ಯೋಗ್ಯತೆ. ದೇವರು ಎನ್ನುವ ಹಾಗೆ ಹ. ಬೇಕಾದನ್ನೆಲ್ಲ ಕರುಣಿಸುತ್ತೇನೆ. ಹ. ಅವರು ನೋಡಿದ್ಯಾ, ಹ. ನನ್ನಲ್ಲಿ ಮಾತಾಡಬೇಕಿದ್ರೆ ಇಲ್ಲಿವರೆಗೆ ಬರುವುದಕ್ಕೆ ಆಲೋಚನೆ ಮಾಡ್ತಾರೆ. ಹ. ಹೇಗಪ್ಪ ಹೋಗುದು ಎನ್ನುವ ಹಾಗೆ. ಹ. ಹಾಗಿದ್ರೆ ಹ. ಅಂತಹದ್ದಾದಂತಹ ಒಂದು ಘನಸ್ಥಿಕೆಯನ್ನು ಹ. ಉಳಿಸಿಕೊಳ್ಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹ. ನೀನು ದೊಡ್ಡವನಾಗಿರಬಹುದು, ಹ. ನೀನು ಪ್ರಬಲನಾಗಿರಬಹುದು, ಹ. ಅವರ ಮುಂದೆ ನನ್ನ ಯೋಗ್ಯತೆಯನ್ನು ಉಳಿಸಿಕೊಳ್ಬೇಕಲ್ವಾ? ನಿನ್ನ ಅಯೋಗ್ಯತೆ ಉಳಿಸಿಕೊಳ್ಬೇಕು ನೀನು. ಏ, ನಿನ್ನ ಅಯೋಗ್ಯತೆ, ನನ್ನ ಯೋಗ್ಯತೆ, ನಿನ್ನ ಅಯೋಗ್ಯತೆ, ನನ್ನ ಯೋಗ್ಯತೆ ನಾನು ಉಳಿಸಿಕೊಳ್ಬೇಕು. ಹೌದೌದು. ಅಲ್ವೋ? ಹ. ನೀನು ದೇವರು, ಹ. ಬೇಡಿದುದನ್ನು ಹ. ಕೊಡುವಂತಹ ಶಕ್ತಿ ನಿನ್ನಲ್ಲೇ ಉಂಟು. ಹೌದೌದು. ಈಗ ನಾನೇನು ಮಾಡಬೇಕು? ಆದ್ದರಿಂದ ಹೇಳುವುದಿಷ್ಟೇ, ಹ. ನೀನು ಹ. ಕೈ ಮುಗಿದು ಹ. ಶಿರಬಾಗಿ ಹ. ನನ್ನಲ್ಲಿ ಕೇಳಿದೆ ಅಂತಾದ್ರೆ ಹ. ನಿನಗೆ ತಟ್ಟನೆ ಇನ್ನ ದೊಡ್ಡ ಸ್ಥಿತಿಗೆ ಮಣ್ಣು ಹಾಕ್ಲಿಕ್ಕೆ ನೀನು ಹೆಚ್ಚು ಗೊಬ್ಬೆ ಹಾಕಬೇಡ. ಇಲ್ಲವಾಗಿದ್ದರೆ ದೊಡ್ಡವರ ಜಾತಿ ಹೆಸರು ಹೇಳಿ ಹ. ಬದುಕೊಳ್ಳುತ್ತಾ ಕೆಲವು ಜಾತಿಗಳು ಇದ್ದಾರೆ. ಹ. ಬದುಕುವಂತಹ ಉಪಾಯ ನಿನ್ನದ್ದು. ಹ. ನಾನು ದೇವರು, ಹ. ಬೇಡಿದುದನ್ನು ಕೊಡುವಂತಹ ಅರ್ಹತೆ ಹ. ನನ್ನಲ್ಲಿ ಉಂಟು. ಹೀಗೆ ಆಡಿಕೊಳ್ಳುತ್ತಾ ಇದೆಯಲ್ಲ ಇದುವರೆಗೆ ಬೇಕಾದ್ದನ್ನು ಕೊಟ್ಟಿದ್ದೇನೆ ನಾನು. ನೀನು. ಹೌದೌದು, ಹಾಗೆಂದು ಕೂಡ ನಾನು ನಿನ್ನಲ್ಲಿ ಬೇಡಬೇಕು. ಹೌದೌದು. ಎಲ್ಲಿಯಾದರೂ ಉಂಟೆ ಹ. ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ಗೆದ್ದು ಹ. ಬೇಕಾದಷ್ಟು ಹ. ಕಪ್ಪವರು ಭಂಡಾರ ಸಂಗ್ರಹ ಮಾಡಿಕೊಟ್ಟವ ನಾನು. ಓ, ಬೇಕಾದಷ್ಟು ಮತ್ತೆ ಉಂಟು ನಿನ್ನಲ್ಲಿ. ಯಾರಾದರೂ ಬೇಡಿದ್ರೆ ಹ. ನಾನು ಕೊಡುವುದಕ್ಕೆ ಮುಂದಾಗ್ತೇನೆ. ಹ, ಕೊಟ್ಟರೆ. ಈಗ ಹ. ಅನ್ಯರ ಕಾಲು ಹಿಡಿದು ಹ. ನನಗೆ ಅಭ್ಯಾಸವೇ ಇಲ್ಲ. ಆಹಾ. ನಾನು ಕಾಲು ಹಿಡಿಸಿಕೊಂಡವ ಮತ್ತೊಬ್ಬರಲ್ಲಿ. ಹೌದಾ? ಆದ ಕಾರಣ ಹ. ನಿನಗೆ ನನ್ನಲ್ಲಿ ಕಾದಾಡಿ ಹ. ಬದುಕುವಂತ ಆಸೆ ಮುಟ್ಟಿಯಿಂದ ಆದರೆ ಹ. ನನ್ನ ಕಾಲು ಹಿಡಿದು ಬಿಡಬೇಕು. ಹ. ಏನಾದ್ರೂ ನಾನು ಕೊಡ್ತೇನೆ. ಹ. ಹ. ನೀನು ಕೊಡ್ತೀವಿ. ಹೌದು. ನೀನು ಕೊಡ್ತೇನೆ, ನೀವು ಹಾಗೆ ಹೇಳಿದ್ಯಾ? ಹ. ಕೊಡುವ ದೃಢ ಸಂಕಲ್ಪ ನಿನಗಿರಲು ನೀನಾಗಿರಲು ಕೊಡುವ ದೃಢ ಸಂಕಲ್ಪ ನಿನಗಿರಲು ಕೈ ಕೈಗೆ ಅಂಬಿಕೆ ತೊಡರು ಬಹುದಿರುವೆ ತೊಡರು ಕೈ ಕೈಗೆ ಅಂಬಿಕೆ ತೊಡರು ಬಹುದಿರುವೆ
ಹೌದು. ಕೊಡುವ ಸಮರ್ಥನಿದ್ದೇನೆ. ಹಾ. ನನ್ನಲ್ಲಿ ಬೇಕಾದಷ್ಟು ಉಂಟಂತ ಹೇಳ್ತಾ ಇದ್ದೆ. ಅಯ್ಯೋ, ನೀನು ಬಂದು ನೋಡ್ಬೇಕು. ಹೌದಾ? ಹಾ. ನಿನ್ನಲ್ಲಿ ಬೇಕಾದಷ್ಟು ಇರಬಹುದು. ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ, ಮಣಕತ, ಮಾಣಿಕ್ಯ, ಹಾ. ಏನು ಬೇಕು ನಿನಗೆ? ನಿನ್ನ ಮುಖ- ಬಾಚಿ ಬಾಚಿ ದೋಚು ನಾನು ಕೊಡ್ತೇನೆ. ನಿನ್ನ ಮುಖ ನೋಡುವಾಗಲೇ ಗೊತ್ತಾಗುತ್ತದೆ. ಹಾ. ಏ, ಹಾಗಲ್ಲ. ಏನು ಮುಖದಲ್ಲಿ ಆಟ ಕುಡಿತದ? ಹಾಗಲ್ಲ. ನಿನ್ನಲ್ಲಿ ಅಷ್ಟು ಸಂಪತ್ತಿ ಇನ್ನುವೆ ಇದೆ ಎನ್ನುವ ಹಾಗೆ ರಾಜ ಗಾಂಭೀರ್ಯ. ರೇಖೆ ಹಾ. ರೇಖೆ ಕಾಣ್ತಾ ಇದೆ. ಹಾ. ಹಾಗಿದ್ರೆ ಹಾ. ಇಷ್ಟೆಲ್ಲ ಉಂಟು. ಹಾ. ನಿನಗೆ ಬೇಕಾದನ್ನು ಬೇಡಿಕೋ, ಹಾ. ನಾನು ಕೊಡ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ಹೌದಾ? ದುರ್ಬಲನಾದಂತಹ ನನಗೆ ನೀನು ಕೊಡುವುದಲ್ವಾ? ಹೌದು. ಹಾಗಿದ್ರೆ ಹಾ. ನೀನು ಒಂದು ವೇಳೆ ಹಾ. ನನಗೆ ಕೊಡದೆ ಉಳಿದೆ ಅಂತ ಆದ್ರೆ ಹಾ. ನಿನಗೆ ಹೊಡೆದು ಬಡೆದು ಹಾ. ನನ್ನಿಂದ ತೆಗೆದುಕೊಳ್ಳೋಕೆ ಸಾಧ್ಯ ಉಂಟಾ? ನೀನು ಅಲ್ಪ ಬಲ, ಅಲ್ಪ ಬಲ, ನಾನು ಪ್ರಬಲ. ಪ್ರಬಲ. ಹಾ. ಹಾಗಿದ್ರೆ ಹಾ. ದುರ್ಬಲನಾದಂತಹ ನನಗೆ ಪ್ರಬಲನಾದಂತಹ ನೀನು ಕೊಡ್ತೀನಿ ಅಂತಾದ್ರೆ ಹಾ. ನನಗೆ ಧೈರ್ಯ ಬರ್ಬೇಕಲ್ವಾ? ಧೈರ್ಯ ಇಲ್ಲ. ಧೈರ್ಯ ಇಲ್ಲ. ಅದಕ್ಕೆ ನಾನೇನು ಮಾಡ್ಬೇಕೀಗ? ನನಗೊಂದು ಆಶ್ವಾಸನೆ ಬೇಕು. ಏನು ಆಶ್ವಾಸನೆ? ಕೈ ತಟ್ಟಿ ನೀನು ಭಾಷೆಯನ್ನು ಕೊಟ್ಟೆ ಅಂತ ಆದ್ರೆ ಹಾ. ನನಗೆ ಧೈರ್ಯ ಬರ್ತದೆ. ಅಯ್ಯೋ, ಹ. ನನಗೆ ಈಗ ಗೊತ್ತಾಯ್ತು. ಏನು? ನಿನಗೆ ಭಾಷೆಯೇ ಇಲ್ಲ ಅಂತ ಹೇಳಿ. ಹಾಗಲ್ಲ, ಅದೇ. ನನಗೆ ಭಾಷೆ ಬೇಕು. ಆ ಧೈರ್ಯಕ್ಕೆ ಬೇಕಾಗಿ ಹಾ. ಕಾಯ ವಾಚ ಮನಸ ಹಾ. ತ್ರಿಕರಣ ಪೂರ್ವಕವಾಗಿ ಹಾ. ಕೈ ತಟ್ಟಿ ನಂಬುಗೆ ಬೇಕು ನಿನಗೆ ಅಲ್ವಾ? ಹೌದೌದು. ಅಷ್ಟೇ. ಹಾ. ಹೊರಗೈ. ಹಾ. ಹೊರಗೈ. ಎಲ್ಲ ಪುಣ್ಯಾತ್ಮ. ಕೈ ಹೋಯ್ತು ಪುಣ್ಯಾತ್ಮ. ಅದು ಕಾಪಿ ಮುಷ್ಟಿ. ಹೌದೌದು. ಕಾಪಿ ಮುಷ್ಟಿ ಹಾಗೆ ಹಿಡಿಯುವುದು ನಾವೆಲ್ಲ. ಹಿಡಿದ್ರೆ ಬಿಡುವುದಿಲ್ಲ ಅಂತ. ಆಯ್ತಾ? ಮೆಲ್ಲ ಹಿಡಿ, ಮೆಲ್ಲ. ನೀನು ಏನು ಕೇಳ್ತೀಯೋ ಹಾ. ಅದನ್ನು ಹಿಂದು ಮುಂದೆ ನೋಡದೆ ಹಾ. ಅಪರಿಮಿತವ್ಯಕ್ತಿಯುತೆ ನೀನು ಧೈರ್ಯ ಸಾಪೂರ್ಣ ಹೇಗೆ? ಅಪರಿಮಿತ ಶಕ್ತಿಯುತೆ ನೀನು ಧೈರ್ಯಗಾಹದ ಪೂರ್ಣ ನಿಪುಣ ನಿಪುಣ, ನಿಪುಣ. ಸಕಾಲಾಗಮದೊಳಾದರೆ ಫಲವಿಹುದು ಏನು ಫಲ? ನಿಪುಣ ಸಕಾಲಾಗಮದೊಳು ಆದರೆ ಫಲವಿಹುದು ಚಪಲ ನಿಲಯ ಕುಲ ಸ್ವಭಾವದಿಂದ ನಿಜಂಬುದರಿವಾಯ್ತು ಭಾಷೆಯಿಂದ ಗೊತ್ತಾಯ್ತು. ಕಪಿಶ್ರೇಷ್ಠ ಬುದ್ಧಿಗಳು ಹಿಡಿದ ಮಟ್ಟಿನ ಕಾರ್ಯ ವಿಫಲವಾಯಿತು ಎಂದ ಕೈ ಬೀಗ ಫಲವಾಗಿ ವಿಪರೀತ ಎಂದರಿ ಪ್ರಾಣವನ್ನು ಕೇಳೆ ಪ್ರಾಣವನ್ನು ಕೇಳೆ ಈಗ ಕೇಳಿದ್ರೆ ಏನೆಂದರು ನೀನೇ ನೆಮ್ಮೆ. ಬಿಡು ಬಿಡು. ಹೇಗುಂಟು? ಎಷ್ಟು ಭದ್ರವಾಗಿ ಹಿಡ್ಕೊಡುದು ಮಾರಾಯ. ಹೌದಲ್ವಾ? ಹಾ. ಕಪಿ ಮುಷ್ಟಿ ನಿನ್ನದ್ದು. ಹೌದು. ಆದ್ರೆ ಹಾ. ನಿನ್ನ ಕಪಿ ಮುಷ್ಟಿಯನ್ನು ಹಿಡ್ಕೊಳ್ಬೇಕಿದ್ರೆ ಹಾ. ನೋಡಿದ್ಯಾ ನಾನು? ದೊಡ್ಡ ಕಪಿ ನೀನಾಗಿ ಬಿಟ್ಟೆ ದೊಡ್ಡ ಕಪಿ ಅಲ್ವಾ? ಅಲ್ವಾ? ಹಾಗಿದ್ರೆ ನಿಮ್ಮನ್ನು ನಿಯಂತ್ರಿಸಬಲ್ಲಂತಹ ಸಾಮರ್ಥ್ಯ ಇದ್ದೆ. ಹಾ. ನೀನು ನಿಪುಣ. ಪುಣ್ಯ. ನಿಪುಣ. ನಾನು ನಿಪುಣ. ಹೌದು. ನಾನು ಜಾಣ ಎಂಬ ಅರ್ಥದಲ್ಲಿ ಹೇಳಿದೆ. ಜಾಣ ನೀನು. ಹಾ. ಆದ್ರೆ ನನ್ನ ಮುಂದೆ ಅಲ್ಲ. ಹಾ. ನನಗೆ ಕೈ ತಟ್ಟಿ ಭಾಷೆಯನ್ನು ಕೊಟ್ಟೆ ಅಲ್ವಾ? ಹಾ. ನಿನ್ನದಾದಂತಹ ಚಪಲವನ್ನು ತೋರಿಸಿ ಬಿಟ್ಟೆ ಅಲ್ಲ. ಹಾ. ಕಪಿ ಸಹಜವಾದಂತಹ ಬುದ್ಧಿ. ಹಾ. ಹಾಗಿದ್ರೆ ಚಾಂಚಲ್ಯತೆಯ ಮೂಲಕವಾಗಿ ಹಾ. ನನಗೆ ಭಾಷೆಯನ್ನು ಕೊಟ್ಟೆಯ? ಹಾ. ನನಗೆ ಭಾಷೆಯನ್ನು ಕೊಟ್ಟೆಯ? ಹೌದು. ಸಿಕ್ಕಿದೆ ನನ್ನ ಕೈ. ಏನು ಬೇಕಿದ್ರು ಕೇಳ್ಕೊಡ್ತೇನೆ. ಹೌದಲ್ವಾ? ಹಾ. ನೀನು ಏನು ಬೇಕಿದ್ರೆ ಕೇಳಿದ್ರೆ ಕೊಡ್ತೀಯಲ್ವಾ? ಓ. ನೀನು ಕೊಡುವುದ ಹೌದಂತಿದ್ರೆ ಹಾ. ನೀನು ಕೊಡುವುದ ಹೌದಂತಿದ್ರೆ ಹಾ. ನಿನ್ನದಾದಂತಹ ಪ್ರಾಣವನ್ನು ಕೊಡು ಕೊಡು. ಗಿಡವಾಡು ನನಗೆ ತಾತನು ಗಿಡವಾಡು ನನಗೆ ತಾತನು ಕಡೆ ತೊಡಲಿಲ್ಲ ಮಲವಿದ್ದ
ನೇರವಾಗಿ ಅಪ್ಪನಲ್ಲಿ ಕೇಳಿಕೊಂಡಾಗ ಬೇಡ ಮಗನೇ ಅವನ ತಂಟೆ ಹೀಗೆಂಬುದಾಗಿ ನನಗೆ ಸಾರಿ ಸಾರಿ ಹೇಳಿದರು. ಆದರೆ ಅಪ್ಪನ ಮಾತನ್ನು ಕಡೆಗಣಿಸಿ ನನ್ನ ತೋಳ ಸತ್ವವನ್ನು ಕಳೆಯುವುದಕ್ಕೆ ಬೇಕಾಗಿ ಅವನ ಕೂಡ ಯುದ್ಧಕ್ಕೆ ಕಾಲ್ಕೆದರೆ ನಿಂತೆ. ಆದರೆ ಇಂದು ಅವನಂತಹ ಮಾತಿನ ಮೋಡಿಯಿಂದ ನನ್ನನ್ನು ಸಿಲುಕಿಸಿ ಬಿಟ್ಟನಲ್ಲ. ಭಾಷೆ ಕೊಟ್ಟಾಗಿದೆ, ಕಡೆ ಕೇಳಿದ್ದಾದ್ರೂ ಏನೋ ನಿನ್ನ ಪ್ರಾಣವನ್ನು ಕೊಡುವಾಲಿ ಹೇಗೆಂಬುದಾಗಿ. ದಾನವರ ಕುಲ ಕುಟಾರಕನಂತೆ ಈತ, ನಾನೇನು ದಾನವನಲ್ಲವಲ್ಲ. ಹಾಗೆಂದು ಕಂಡು ಈ ವಾಲಿಯ ಪ್ರಾಣವನ್ನು ಕಟ್ಟಿಕೊಂಡು ಇವನು ಮಾಡುವುದಕ್ಕಾದರೂ ಏನು? ಏನೇ ಇರಲಿ, ಕೊಟ್ಟ ಮಾತು ಮಾತಿನಂತೆ ಇರಬೇಕು. ಆದ ಕಾರಣ ಇವನ ಸಮ್ಮುಖದಲ್ಲಿ ಎದೆಯೊಡ್ಡಿ ನಿಲ್ತೇನೆ. ನಿನಗೆ ಬೇಕಾದು ನನ್ನ ಪ್ರಾಣವಲ್ಲೇ ಸ್ವೀಕರಿಸು ಸ್ವೀಕರಿಸು ಸ್ವೀಕರಿಸುವುದ? ಪ್ರಾಣ ಬೇಡಯ್ಯ. ಹಸು ಒಡಗಿದ್ರೆ ಹೋಗಲಿ. ಆಹಾ, ಬೇಡ ನನಗೆ ನಿನ್ನ ಪ್ರಾಣ. ಸಾಧನೆ ಮಾಡುವಷ್ಟು ಮಾಡಿ ಆಗಿದೆ, ಇನ್ನು ಮಾಡುವುದಕ್ಕೇನುಂಟು? ಯಾವುದು? ನೀನು ಸಾಧನೆ ಮಾಡಿದ್ದು ಕಡಿಮೆಯಾಯಿತು. ಹೌದೇ? ಇನ್ನು ಸಾಧಿಸುವುದಕ್ಕಿದೆ. ನಿನ್ನಿಂದ ಅದೆಷ್ಟೋ ಕಾರ್ಯಗಳು ನಡೆಯುವುದಕ್ಕಿದೆ. ಹಾಗಿದ್ರೆ ಈಗ ನನಗೆ ನಿನ್ನ ಪ್ರಾಣ ಬೇಡ. ಹಾಗಂತ ಬೇಡ ಅಂತಲ್ಲ, ಬೇಕು ನನಗೆ. ಯಾವಾಗ? ಈಗ ಅಲ್ಲ. ನೀನು ದುರ್ನೀತಿಯುತವನಾಗಿ ಮುಂದುವರಿದಂತಹ ಸಂದರ್ಭದಲ್ಲಿ ನಾನೇ ಪಡೆದುಕೊಳ್ತೇನೆ. ಈಗ ನಿನ್ನ ಪ್ರಾಣ ನಿನ್ನಲ್ಲಿ ಉಂಟೀಗ, ಆದ್ರೆ ನಿನ್ನದ್ದಲ್ಲ, ಅದು ನನ್ನದ್ದು. ನಾನು ಯಾವಾಗ ಕೇಳ್ತೇನೋ ಆವಾಗ ಕೊಡ್ಬೇಕು. ನ್ಯಾಸ ರೂಪವಾಗಿ ನಿನ್ನಲ್ಲಿರಿಸಿದ್ದೇನೆ ನಾನು. ಸದಾಚಾರ ಸಂಪನ್ನನಾದ್ರೆ ನನ್ನದಾತ ಆಯುಷ್ಯ ವೃದ್ಧಿ ಆಗ್ತದೆ, ವೃದ್ಧಿ ಆಗುತ್ತಾ ಬರ್ತದೆ. ಧರ್ಮದ ಮಾರ್ಗದಲ್ಲಿ ನಡೆ. ಆಚಾರವನ್ನು ಕೆಡಿಸಿಕೊಂಡ್ರೆ ತನ್ನಿಂದ ತಾನಾಗಿ ಆಯುಷ್ಯ ಕುಂಠಿತವಾಗ್ತದೆ. ಕುಂಠಿತವಾಗಿ ನಾನೇ ಪಡೆದುಕೊಳ್ತೇನೆ. ಹಾಗಾದ್ರೆ ನಾನು ಸದಾಚಾರದಿಂದ ಯಾವಾಗ ಹಿಮ್ಮುಖನಾಗ್ತೇನೋ ಆ ಕಾಲಕ್ಕೆ ನನ್ನ ಪ್ರಾಣವನ್ನು ಪಡೆಯೋದಕ್ಕೆ ಬೇಕಾಗಿ ನೀನು ಬರ್ತಿ. ಹೌದೌದು. ನಿನ್ನ ಪ್ರಾಣ ಏನು ನ್ಯಾಸಭೂತವಾಗಿ ನನ್ನಲ್ಲಿ ಇದೆ. ಆ ರೀತಿ ದೇವರೇ, ನನ್ನ ಈ ಪ್ರಾಣವನ್ನು ಕಸಿಯುವಂತಹ ಹಕ್ಕು ಯಾವ ಶಕ್ತಿಯಿಂದಲಾಗಲಿ ಯಾವ ವ್ಯಕ್ತಿಯಿಂದಲಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಜಾಗೃತಿಯಿಂದ ಕಾಪಾಡಿಕೊಂಡಿರ್ತೇನೆ. ಧರ್ಮವನ್ನು ರಕ್ಷಿಸುತ್ತಾ ಬಾ. ಆರೀತು ನೀತಿವಂತನಾಗು. ಹೋಗು ನಡೆ, ಶುಭವಾಗಲಿ. ಅಪ್ಪನನ್ನು ಕಂಡು ಬರ್ತೇನೆ. ಸರಿ ಸರಿ. ಏನಾಯ್ತು ಮಗನೇ? ಹೋದೆ. ಏನಾಯ್ತು? ಬಂದೆ. ಹೌದು, ಮುಖ ನೋಡಿದ್ರೆ ಏನೋ ಕಳೆಗುಂದಿ. ನೀನು ಹೇಳಿದ ಹಾಗೆ ಆತ ಸಾಮಾನ್ಯನಲ್ಲ. ಹೌದು ಹೌದಪ್ಪ, ಮಾತಿನಲ್ಲಿ ಬಹಳ ಜಾಣನಿದ್ದಾನೆ. ನನ್ನ ಕೂಡ ಕಾಳಗವನ್ನು ಕೊಡು ಹೀಗೆಂಬುದಾಗಿ ಕೇಳಿಕೊಂಡಾಗ ಬಹಳ ಹೆದರಿಕೊಂಡ. ನಾನು ದೇವ ಹೀಗೆಂಬುದಾಗಿ ಹೇಳಿದ, ಕೊಡುವಂತಹ ಶಕ್ತಿ ನಲ್ಲೇ ಉಂಟು ಎಂಬುದಾಗಿ ಹೇಳಿದ. ಕೆರಳಿ ಹೋಯಿತು. ಹೌದೇ? ನೀನು ನನಗೆ ಕೊಡುವುದೇ? ನಾನು ಕೊಡ್ತೇನೆ ಬೇಡು ಎಂದೆ. ಭಾಷೆಯನ್ನು ಕೇಳಿ ಕಟ್ಟ ಕಡೆಗೆ ನನ್ನ ಪ್ರಾಣವನ್ನೇ ಕೇಳಿಬಿಟ್ಟ. ಹೌದೇ? ಆದರೆ ಈಗ ಅವನಿಗೆ ಪ್ರಾಣ ಬೇಡವಂತೆ. ಅವನ ಪ್ರಾಣ ಇದು ನ್ಯಾಸಭೂತವಾಗಿ ನನ್ನಲ್ಲಿ ಇದೆ, ಬೇಕಾದಾಗ ಕಸಿಯುತ್ತಾನಂತೆ. ಇಷ್ಟು ನಡೆದು ಹೋಯ್ತಪ್ಪ ಘಟನೆ. ಮಗನೇ, ಮಗನೇ, ಅಯ್ಯ ಹೇಳಿದೆ ನಾನು ಬೇಡ ಮಗನೇ, ಬೇಡ ಅದರ ತಳ್ಳಿ ಅಂತ. ಆದರೆ ನೀನು
ಕೆಣಕಿದೆ. ಹಾ. ಈಗ ನಿನಗೆ ಸೋಲವಾಯಿತು ಹಾ. ಮಗನೇ. ಓ. ಆದರೆ ಸೋತೆ ಅಂತ ನೀನು ಕುಗ್ಗಬೇಡ. ಮತ್ತೆ? ಯಾಕೆಂದರೆ ಸೋತು ಗೆದ್ದವನು ನೀನಾಗಿದ್ದಿ. ಹಾ. ಅಂದರೆ ನಿನ್ನ ರಕ್ಷಕನು ಆತನೇ ಆಗಿರುತ್ತಾನೆ. ಸೋಲಿನಲ್ಲೂ ಒಂದು ಗೆಲುವು ಇದೆ ಸೋಲಿನಲ್ಲೂ ಗೆಲುವು ಇದೆ ಎಂಬುದು ನನಗೆ ಈಗ ಅರ್ಥವಾಯಿತು. ಆತನ ಮೂಲಕವಾಗಿ ನಿನ್ನ ಪ್ರಾಣ ನಿನ್ನಲ್ಲೇ ನ್ಯಾಸವಾಗಿದೆ ಎಂದಾದರೆ ಆತನೇ ಮುಂದೆ ನಿನ್ನ ರಕ್ಷಕನಾಗಿರುತ್ತಾನೆ. ಓಹೋ ಮಗನೇ, ಆದರೂ ಯೋಚಿಸಬೇಡ. ಇದು ಕಾಂಚನ ಮಾಲೆ, ಇದನ್ನು ನಿನ್ನ ಕೊರಳಿಗೆ ನಾನು ಹಾಕುತ್ತೇನೆ. ಏನು ಇದರ ವಿಶೇಷತೆ? ಇದರಲ್ಲಿ ವಿಶೇಷತೆ ಉಂಟು ಮಗನೇ. ಏನಪ್ಪ? ಯಾರಾದರೂ ವಿರೋಧಿಗಳು ನಿನ್ನ ಮುಂದೆ ಎದುರಾದರು ಎಂದಾದರೆ ಈ ಮಾಲೆಯಲ್ಲಿ ನೀನು ಧರಿಸಿದ್ದೇ ಹೌದಾದರೆ ಆ ವಿರೋಧಿಗಳ ಅರ್ಧ ಶಕ್ತಿಯನ್ನೇ ನಿನಗೆ ಪಡೆಯುವಂತಾಗುತ್ತದೆ. ಅಪ್ಪಯ್ಯ, ಇನ್ನು ಮುಂದೆ ಈ ಮಥನದ ತಳ್ಳಿ ನನಗೆ ಬೇಡ. ನನ್ನ ದಾರಿ ನನಗೆ, ದಾರಿ ನಿಮಗೆ.